ನಮ್ಮದು ಈ ಸಲ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ. ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಲಯನ್ಸ್ ಕ್ಲಬ್ಬನ್ನು 1974-75ರಲ್ಲಿ ಅಂದಿನ ಸಮಾಜ ಚಿಂತಕರಾದಂತಹ BK ಸೂರ್ಯನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ನೇಮಿರಾಜ್ ಶೆಟ್ಟಿಯವರ ಕಾರ್ಯದರ್ಶಿಯಾಗಿ ಹಾಗೂ ಮೊಹಮ್ಮದ್ ಶರೀಫ್ ಕೋಶಾಧಿಕಾರಿಯಾಗಿ ಆರಂಭಗೊಂಡಂತಹ ಬೆಳ್ತಂಗಡಿ ಲಯನ್ಸ್ ಕ್ಲಬ್ಬು ಸಮಗ್ರ ಅಭಿವೃದ್ಧಿಯತ್ತ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಇದೀಗ 50ರ ಸಂವತ್ಸರದಲ್ಲಿ ನಾವೆಲ್ಲ ಇದ್ದೇವೆ. ಇದೇ ಜೂನು 23ರಂದು ಉಜಿರೆ ಕೃಷ್ಣಾನುಗ್ರಹ ಸಭಾಭವನದಲ್ಲಿ ನಾವು 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಬೆಳ್ತಂಗಡಿ ಲಯನ್ಸ್ ಕ್ಲಬ್ಬು ಇದನ್ನು ಪ್ರಥಮವಾಗಿ ಈ ಲಯನ್ಸನ್ನು 50 ವರ್ಷದ ಮುಂಚೆ ಮಂಗಳೂರಿನ ಲಯನ್ಸ್ ಕ್ಲಬ್ಬು ಇದನ್ನು ಸ್ಥಾಪನೆ ಮಾಡಿದಂತ ಹೇಳಲಿಕ್ಕೆ ನಾವು ತುಂಬ ಖುಷಿ ಪಡ್ತಿದ್ದೇವೆ. ಈ ಲಯನ್ಸ್ ಕ್ಲಬ್ಬು ಸ್ಥಾಪನೆ ಆದ ನಂತರ ನಾವು ಮಂಗಳೂರು ಕಂಕನಾಡಿ ಕ್ಲಬ್ಬನ್ನು ನಾವು ನಮ್ಮ ಇಲ್ಲಿಂದ ಕ್ಲಬ್ಬಿಂದ ನಾವು ಕಂಕನಾಡಿ ಕ್ಲಬ್ಬನ್ನು ಹುಟ್ಟಾಕಿದ್ದೆವು. ಅನಂತರ ನಾವು ವೇಣೂರು ಕ್ಲಬ್ಬನ್ನು ನಾವು ಹುಟ್ಟಾಕಿದ್ದೆವು. ಅನಂತರ ಸುಲ್ಕೇರಿ ಕ್ಲಬ್ಬನ್ನು ನಮ್ಮ ವಸಂತ್ ಶೆಟ್ಟರವರ ಆಡಳಿತ ಇರೋ ಟೈಮಲ್ಲಿ ನಾವು ಸುಲ್ಕೇರಿಯಲ್ಲಿ ನಾವು ಅದನ್ನು ಹುಟ್ಟಾಕಿದ್ದೇವೆ. ಅದೇ ರೀತಿ ಈ ಕ್ಲಬ್ಬು ತುಂಬ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತಾ ಬಂದಿದೆ. ಲಯನ್ಸ್ ಕ್ಲಬ್ನ ಸ್ಥಾಪಕ ಸದಸ್ಯರಾದಂತಹ MG ಶೆಟ್ಟಿ ಮತ್ತು VR ನಾಯಕ್ ಇವರು ನಮ್ಮ ಸ್ಥಾಪಕ ಸದಸ್ಯರು ಅಂತ ಹೇಳಲಿಕ್ಕೆ ನಾವು ತುಂಬ ಖುಷಿ ಪಡ್ತಿದ್ದೇವೆ. ಯಾಕೆಂದರೆ 50 ವರ್ಷದ ತನಕ ಈಗ ಮೊನ್ನೆ ನಾನು 50 ವರ್ಷ ತಗೊಂಡ ತನಕ ಕೂಡ ಆ ಕಾರ್ಯಕ್ರಮಕ್ಕೆ ಅವರು ಯಾವತ್ತೂ ಕೂಡ ಆ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಬಂದು ಕೂತ್ಕೊಂಡು ಅಂತ ವ್ಯಕ್ತಿತ್ವ ಅವರು. ಅವರ ಒಂದು ಲೀಡರ್ಶಿಪ್ಪಲ್ಲಿ, ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಹಿರಿಯತನದಲ್ಲಿ ನಮಗೆ ಈ ಸಂಸ್ಥೆ ಒಳ್ಳೆಯ ಹೆಸರನ್ನು ಪಡೆದೆ ಅಂತ ಹೇಳಲಿಕ್ಕೆ ನಾವು ತುಂಬ ಖುಷಿಯನ್ನು ಪಡ್ತಿದ್ದೇವೆ. ಅದರೊಟ್ಟಿಗೆ ನಾವು ಈ ಲಯನ್ಸ್ ಸಂಸ್ಥೆ 50 ವರ್ಷದ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದು 20-60 ಕುಟುಂಬಗಳಿಗೆ ಮನೆ ನಿರ್ಮಾಣ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅನಂತರ ತುಂಬ ಜನೋಪಯೋಗಿ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಶಾಲೆಯ ಗೋಡೆ ಆವರಣ ಮೊರಾರ್ಜಿ ದೇಸಾಯಿ ಶಾಲೆಗೆ, ಅದೇ ರೀತಿ ಓಡಿನಾಳ ಶಾಲೆಗೆ ರಂಗಮಂದಿರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಳದಂಗಡಿಯಲ್ಲಿ 13 ವರ್ಷದ ಕಾಲ ನಾವು ವೀರೇಂದ್ರ ಸುರೇಂದ್ರ ಅಂತ ಕಂಬಳವನ್ನು ನಾವು 13 ವರ್ಷದ ತನಕ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ತದನಂತರ ಏನೋ ಒಂದು ಸಮಸ್ಯೆಯಾಗಿ ಆ ಕಂಬಳದ ವ್ಯವಸ್ಥೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದೇವೆ. ಯಾಕೆಂದರೆ ಮುಂದುವರಿಸಲಿಕ್ಕೆ ಕಷ್ಟ ಅಂತ ಆ ರೀತಿಯಲ್ಲಿ ನಾವು ಅದನ್ನು ನಿಲ್ಲಿಸಿದ್ದೇವೆ. ಅನಂತರ ನಾವು 13 ಕಡೆಗಳಲ್ಲಿ ಬಸ್ಸು ತಂಗದಾಣದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅನಂತರ ನಾವು ಇಲ್ಲಿ ಗುರಾಣಿಕೆರೆಯಿಂದ ನಾವು ಬೆಳ್ತಂಗಡಿ ಸಂಘ ತನಕ ಎದುರು ಮುಖದ್ವಾರ 2 ದ್ವಾರವನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ. ಅನಂತರ ಸರ್ಕಾರಿ ಶಾಲೆಗಳಿಗೆ ರಂಗಮಂದಿರ ಕೊಡುಗೆ ಇರ್ಬೋದು, ಮುಂಡಾಜಿ ಶಾಲೆಗೆ ಕೊಠಡಿ, ಕ್ರೀಡಾ ಕೊಠಡಿ ಕೊಡುಗೆ, ಮನೆಗಳಿಗೆ ವಿದ್ಯುತ್ ಉಪಕರಣ ಸಂಪರ್ಕ, ಅದು ಇತ್ಯಾದಿ ಕಾರ್ಯಗಳನ್ನು ನಾವು ಶಾಶ್ವತವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅನಂತರ ನಮ್ಮದು ಕೆಲವು ಶಿಬಿರ ಮಾಡಿದ್ದೇವೆ. ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಜಾಗೃತಿ ಶೈಕ್ಷಣಿಕ ಮತ್ತು ದತ್ತು ಸ್ವೀಕಾರ ಪ್ರತಿಭಾ ಪ್ರೋತ್ಸಾಹ ಮತ್ತು ಶಾಲೆಗಳಿಗೆಲ್ಲ ಪೀಠೋಪಕರಣ ಒದಗಣೆ ಮತ್ತು ಕನ್ನಡ ಶಾಲೆಗಳಿಗೆ ಬರೆಯುವ ಪುಸ್ತಕವನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ವನ ಮಹೋತ್ಸವ ಕಾರ್ಯಕ್ರಮವನ್ನು ತುಂಬ 50 ವರ್ಷದಿಂದ ಕೂಡ ನಾವು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆ ಕಾರ್ಯಕ್ರಮವನ್ನು ಆಯಾಯ ಏರಿಯಾದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ನಾವು ವೈದ್ಯಕೀಯ ನೆರವು ಹೀಗೆ ಬಹು ವಿಧದ ಸೇವೆಗಳ ಮುಖಾಂತರ ಕೋಟ್ಯಾಂತರ ರುಗಳನ್ನು ಈ ತಾಲೂಕಿನಲ್ಲಿ ಸಮರ್ಪಿಸಿದ್ದೇವೆ. ದಿವಂಗತ NA ಗೋಪಾಲ್ ಶೆಟ್ಟರು ಇರುವಾಗ, ಅವರು ಅಧ್ಯಕ್ಷದಲ್ಲಿರುವಾಗ ತುಂಬ ಜನಪದ ಕೆಲಸ ಆಗಿದೆ. ಅವರಿರುವಾಗ 2016ನೇ ಸಾಲಿನಲ್ಲಿ ನಮ್ಮ ಕ್ಲಬ್ಬು ನಮಗೆ ಪ್ರಥಮ ಸ್ಥಾನ ಬಂದಿತ್ತು. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. 50 ವರ್ಷದಲ್ಲಿ ನಮಗೆ ಪ್ರಥಮ ಸ್ಥಾನ ಬಂದಂದರೆ NA ಗೋಪಾಲ್ ಶೆಟ್ಟರು ಇರುವಾಗ ಆ ಟೈಮಲ್ಲಿ. ಆಗ ನಾವು ತುಂಬ ಸಂಭ್ರಮಪಟ್ಟಿದ್ದೆ. ಯಾಕೆಂದರೆ ಅವರೊಂದು 100 ಜನ ಆ ಟೈಮಲ್ಲಿ 120 ಜನ ಮೆಂಬರ್ಸ್ ಕೂಡ ನಮ್ಮಲ್ಲಿ ಆಗಿದ್ದರು. ಅದು ತುಂಬ ಹೆಮ್ಮೆಯ ವಿಷಯ ಆಗಿತ್ತು. ನಮ್ಮ ಕ್ಲಬ್ಬಿನಲ್ಲಿ ಡಾಕ್ಟರ್ ಗಂಗಾಧಶೇಖರ್ ಅವರು ರಾಜ್ಯಪಾಲರಾಗಿದ್ದರು. ಯಾಕೆಂದರೆ ನಮ್ಮ ಕ್ಲಬ್ 50 ವರ್ಷದ ನಮ್ಮ ಕ್ಲಬ್ಬಲ್ಲಿ ಪ್ರಥಮವಾಗಿ ರಾಜ್ಯಪಾಲರಂದರೆ ಅದು ಗಂಗಾಧಶೇಖರ್ ಅವರು. ಅದೊಂದು ಅವಿಸ್ಮರಣೀಯ ನೆನಪಂತ ಹೇಳಿಕ್ಕೆ ನಾವು ತುಂಬ ಇಚ್ಛೆಯನ್ನು ಪಡ್ತಿದ್ದೇವೆ. ಸುವರ್ಣ ಮಹೋತ್ಸವದ ಈ ಅವಧಿಯಲ್ಲಿ ನಾವು ನಮ್ಮ ಏನು ಧ್ಯೇಯ ಅಂದರೆ ನಾವು 500 ಸೇವಾ ಚಟುವಟಿಕೆ ಮಾಡುವಂತಹ ಕೆಲಸವನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಪ್ರಥಮವಾಗಿ ಆ 500 ಸೇವಾ ಚಟುವಟಿಕೆ ಕೆಲಸವನ್ನು ನಾವು ಎಲ್ಲರ ಲಯನ್ಸ್ ಕ್ಲಬ್ಬಿನ ಪ್ರತಿಯೊಬ್ಬರ ಸಹಕಾರದಿಂದ ಮತ್ತು ಊರಿನ ಗಣ್ಯರ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಆ ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೇವೆ. ಅನಂತರ
ನಾವು 4 ಅರ್ಹ ಕುಟುಂಬಗಳಿಗೆ, ಬಡ ಕುಟುಂಬಗಳಿಗೆ ಮನೆಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ 4 ಪ್ರಯಾಣಿಕರ ತಂಗುದಾಣದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಲಯನ್ಸಿನ ಪ್ರತಿ ಒಂದು ಮನೆಗೂ ಕೂಡ ಮನೆ ಭೇಟಿ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ, ಅಂದರೆ ನಮಗೆ ಜನಸಂಪರ್ಕ, ನಮ್ಮ ಲಯನ್ಸಿನ ಮೆಂಬರ್ನವರು ನಮ್ಮೊಟ್ಟಿಗೆ ಇರುವ ರೀತಿಯಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೂಡ ಮನೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ವಿಶೇಷವಾಗಿ ನಾವು ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 1994-95ರಲ್ಲಿ ಬೆಳ್ತಂಗಡಿಯ ಕ್ಯಾಂಪು ರಸ್ತೆಯಲ್ಲಿ ಲಯನ್ಸ್ ಸೇವಾ ಟ್ರಸ್ಟ್ ಮೂಲಕ ಸ್ಥಾಪಿಸಲಾದ ಲಯನ್ಸ್ ಸೇವಾ ಭವನವನ್ನು ಅಂದಾಜು 1,10,00,000 ವೆಚ್ಚದಲ್ಲಿ ಸಂಪೂರ್ಣ ಮರುನಿರ್ಮಾಣ ಮಾಡುತ್ತಿದ್ದು ಅಂತಿಮ ಹಂತ ತಲುಪಿದೆ. ಇದರ ಈ ಬಿಲ್ಡಿಂಗ್ ಕಮಿಟಿ ಅಧ್ಯಕ್ಷರಾಗಿ ರಾಜಶೆಟ್ಟಿ ಬೆಂಗತ್ಯಾರ್ ಅವರ ಅಧ್ಯಕ್ಷತೆಯಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ಉದ್ದೇಶ ಈಡೇರಿದಾಗಿ ಪ್ರಯತ್ನಿಸಿದ್ದೇವೆ. ಜೂನ್ 23ರಂದು ನಮ್ಮದು ಸುವರ್ಣ ಮಹೋತ್ಸವದೊಂದು ನಮ್ಮೊಂದು ಕಡೆಯ ಕೆಲಸ ಅಂತ ಹೇಳ್ತಿದ್ರೆ 50ನೇ ವರ್ಷದ ನಮ್ಮೊಂದು ಕನಸು ಏನು ಅಂತ, ಆ ಕನಸನ್ನು ನಾವು ಜೂನ್ 23ರಂದು ನನಸು ಮಾಡೋ ದಿವಸ. ಅದು ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲರ ಒಂದು ಆಶಯ ಒಂದು ದಿನ. ಆ ದಿನವನ್ನು ನಾವು ಜೂನ್ 23ರಂದು ಸುವರ್ಣ ಮಹೋತ್ಸವ ಅಂತ ಕಾರ್ಯ ಮಾಡ್ತಿದ್ದೇವೆ. ಜೂನ್ 23 ಸಂಜೆ ನಮಗೆ 3:30ಕ್ಕೆ ನಾವು ಭವ್ಯ ಮೆರವಣಿಗೆ ಮುಖಾಂತರ ಆ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಿದ್ದೇವೆ. ಉಜಿರೆ ಗ್ರೌಂಡಿಂದ ನಾವು ಕೃಷ್ಣಾನುಗಳ ತನಕ. ಅನಂತರ ಚಿನ್ನರ ಚಿಲಿಪಿಲಿ, ಅದರೊಟ್ಟಿಗೆ ಹಾಡಿನ ಜೇಂಕಾರ, ಸುವರ್ಣ ಮಹೋತ್ಸವದ ಭವ್ಯ ಸಮಾರಂಭ ಸಾಧನೆ. ಅನಂತರ ನಾವು ಮುಂಚೆ 50 ವರ್ಷದ ತನಕ ನಮ್ಮೊಟ್ಟಿಗೆ ಯಾರು ಅಧ್ಯಕ್ಷರಿದ್ದರು ಅವರನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಊರಿನ ಸಾಧಕರನ್ನು ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 50 ವರ್ಷಗಳ ಕಾಲ ಮುಂಚೂಣಿ ನೀಡಿದ ಹಿರಿಯ ಎಲ್ಲರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಅನಂತರ 6 ಗಂಟೆ ನಂತರ ನಮ್ಮದು ಸಭಾ ಕಾರ್ಯಕ್ರಮ ಮುಗಿದ ನಂತರ 8:30 ನಂತರ ಕಾಪಿಕಾಡ್ನವರ ಒಂದು ಪುದರ್ ದೀದಾಕನ್ ನಾಟಕವನ್ನು ನಾವು ಪ್ರದರ್ಶನ ನಡೆಯಲಿದೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಗಣ್ಯರಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಈಗಿನ ದಕ್ಷಿಣ ಕನ್ನಡ ಕ್ಷೇತ್ರದ ನೂತನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಅದೇ ರೀತಿ ಲಯನ್ಸ್ ಕ್ಲಬ್ಬಿನ ಜಿಲ್ಲಾ ರಾಜ್ಯಪಾಲರಾದಂತಹ ಡಾಕ್ಟರ್ ಮೆಲ್ವಿನ್ ಡಿಸೋಜಾ, ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಪೂಂಜರು, ಹಾಗೆ ಪ್ರತಾಪ್ ಸಿಂಗ್ ನಾಯಕ್ ಹಾಗೂ ಹರೀಶ್ ಕುಮಾರರು, ಉಜಿರೆ ದೇವಸ್ಥಾನದ ಆನುವಂಶಿಕ ಮುಕ್ತೇಶ್ವರದಂತಹ ಶರತ್ ಕೃಷ್ಣ ಪಟೋಟ್ನಾಯರು, ಅದೇ ರೀತಿ ಪ್ರಾಂತ್ಯಾಧ್ಯಕ್ಷರಾದಂತಹ ಎರಳ್ಟ ಅವರ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷ ಅತಿಥಿಯಾಗಿ ಚಲನಚಿತ್ರ ನಟ, ನಿರ್ದೇಶಕ ಹಾಗೂ ಬರಹಗಾರ ಪಟ್ರೆ ನಾಗರಾಜ್ ಬ್ಯಾಂಗ್ಳೂರ್ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾವೇನು ಹೇಳ್ತೇವೆ ಅಂದರೆ, ನಮ್ಮ ಹಿರಿಯರು ಒಂದು ಈ ಲಯನ್ಸ್ ಸಂಸ್ಥೆಯನ್ನು ಹುಟ್ಟಾಕಿ ಸಂಸ್ಥೆಗೆ ಒಂದು ಹೆಸರು ಬರೋ ರೀತಿಯಲ್ಲಿ 50ನೇ ವರ್ಷಕ್ಕೆ ಎಲ್ಲ ಊರಿನ ಗಣ್ಯರಿರ್ಬೋದು, ನಮ್ಮ ತಾಲೂಕಿನಲ್ಲಿರ್ಬೋದು, ಹೊರಗೆ ಇರೋ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಅವರಲ್ಲಿ ಎಲ್ಲರಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ತೀವಿ. ಅದೇ ರೀತಿ ನಾವು ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಆದ ನಂತರ ನಾವು ಲಿಯೋ ಕ್ಲಬ್ ಅಂತ ಅದನ್ನು ಹುಟ್ಟಾಕಿದ್ದೇವೆ. ಅದೇ ರೀತಿ ಆ ಮಕ್ಕಳ ಮುಖಾಂತರ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈ ಲಯನ್ಸ್ ಸಂಸ್ಥೆಗೆ ಒಂದು ಹೆಸರಾದ ಒಂದು ಹೆಸರುಂಟು. ಆ ಹೆಸರನ್ನು ನಾವು 50ನೇ ವರ್ಷದಲ್ಲಿ ಪೂರ್ಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಅದೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಊರಿನವರು ಬರಬೇಕು. ಅದೇ ರೀತಿ ನಮ್ಮ ಪ್ರೀತಿಯಿಂದ ಬಂದಂತಹ ನಿಮ್ಮ ಪತ್ರಿಕೆದಂತಹ ಮಾಧ್ಯಮದವರು, ಅಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಿಮ್ಮೆಲ್ಲರಿಗೂ ನಾನು ನಮ್ಮೆಲ್ಲರ ಲಯನ್ಸಿನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಿಮ್ಮನ್ನು ನಾನು ಬೇಡಿಕೊಳ್ತೀನಿ. ಸಭಾ ಕಾರ್ಯಕ್ರಮ 6 ಗಂಟೆ ನಂತರ. ಅಷ್ಟೊತ್ತಿಗೆ ನಮ್ಮದು ಕಾರ್ಯಕ್ರಮ ಅಂದರೆ ಒಂದು ಚಿನ್ನರ ಅದೊಂದು ಡ್ಯಾನ್ಸ್ ಕಾರ್ಯಕ್ರಮ ಉಂಟು, ಮತ್ತೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಅದರಲ್ಲಿ ಇಟ್ಕೊಂಡಿದ್ದೀವಿ. ಈಗ ಸೇವಾ ಸಂಸ್ಥೆಯ ಕಟ್ಟಡದ ಬಗ್ಗೆ ನಮ್ಮ ವಸಂತ್ ಶೆಟ್ಟಿ ಅವರು ಸ್ವಲ್ಪ ವಿವರವನ್ನು ನೀಡ್ತಾರೆ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಈಗಾಗಲೇ 50 ವರ್ಷದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿರುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ವರ್ಷ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಉಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ 50ನೇ ವರ್ಷ ಅತ್ಯಂತ ಯಶಸ್ವಿಯಾಗಿ ಹಲವು ಸೇವಾ ಕಾರ್ಯಕ್ರಮಗಳ ಮುಖೇನ ಜರುಗ್ತಾ ಇದೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಹಿರಿಯರು ಹುಟ್ಟುಹಾಕಿದಂತಹ ಈ ಸಂಸ್ಥೆಯಲ್ಲಿ ನಾವು ಲಯನ್ಸಿನ ಒಂದು ಕಟ್ಟಡ ಸಹ ಇತ್ತು. ಅದು ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದಂತೆ ಅದು ಈಗ ನಾವು ನೂತನವಾಗಿ ಅದರ ನಿರ್ಮಾಣ ಕಾರ್ಯವನ್ನು ನಮಗೆ ಅನಿವಾರ್ಯವಾಗಿ ರಸ್ತೆ ಇಲ್ಲಿ ಅಗಲೀಕರಣ ಕಾರ್ಯಕ್ರಮದಲ್ಲಿ ನಮಗೆ ಇಲ್ಲಿ ಸಭಾ ನಡೆಸಲಿಕ್ಕೆ ಕಷ್ಟಕರವಾದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮದೇ ಆದಂತಹ ಒಂದು ಭವನ ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿ ನಮ್ಮ ಲಯನ್ಸ್ನ ಸದಸ್ಯರ ಸಹಕಾರದಿಂದ ಈಗಾಗಲೇ ನಾವು ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸಿ ಈಗಾಗಲೇ ಅದು ಅಂತಿಮ ಹಂತ ತನಕ ಬರ್ತಾ ಇದೆ. ಈಗಾಗಲೇ 30 ಲಕ್ಷದ ಕಾಮಗಾರಿ ಪೂರ್ಣಗೊಂಡಿದೆ. ಸುಮಾರು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಗೌಡರ ಆಶೀರ್ವಾದದಿಂದ ಈಗಾಗಲೇ ನಾವು ಹಲವು
ಅದರ ಒಂದು ಕೆಲಸವನ್ನು ನಿರಂತರವಾಗಿ ಸಾಗ್ತಾ ಇದೆ. 1,10,00,000 ಒಂದು ವೆಚ್ಚದಲ್ಲಿ ನಾವು ನಮ್ಮ ಲಯನ್ಸ್ ಸದಸ್ಯರ ಒಂದು ಸಹಾಯದಿಂದ ಈಗ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ಅಂದರೆ ಈ ವರ್ಷವೇ ನಮಗೆ ಅದನ್ನು ಮುಗಿಸ್ಬೇಕಂತ ನಮಗೆ ಇದ್ದರೂ ಸಹ ಕೆಲವು ಅನಿವಾರ್ಯ ಕಾರಣಗಳಿಂದ ಪೂರ್ಣ ಕಾಮಗಾರಿ ನಮ್ಮ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಿನ ವರ್ಷ ನಮ್ಮ ಉಮೇಶ್ ಶೆಟ್ಟಿ ಅವರು ಈಗಾಗಲೇ ಈ ಸಾರಥ್ಯದಲ್ಲಿ, ಮುಂದೆ ನಮ್ಮ ಅಧ್ಯಕ್ಷರಾಗಿ ಈಗಾಗಲೇ ನಿಯೋಜಿತಗೊಂಡಿರುವಂತಹ ಲಯನ್ ದೇವದಾಸ್ ಶೆಟ್ಟಿ ಇವರು MGF ಇವರು ಸಹ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ರಾಜು ಶೆಟ್ಟಿ MGF ಇವರ ಸಾರಥ್ಯದಲ್ಲಿ ಹಿರಿಯರ ಗೌರವಾಧ್ಯಕ್ಷರಾದ ಲಯನ್ MG ಶೆಟ್ಟಿ ಅವರು, ಅದೇ ರೀತಿ ವಿವಿಧ ಪದಾಧಿಕಾರಿಗಳು ಈ ಒಂದು ತಂಡದಲ್ಲಿದ್ದಾರೆ. ಎಲ್ಲರ ಸಹಕಾರದಿಂದ, ಲಯನ್ ಸದಸ್ಯರ ಎಲ್ಲರ ಸಹಕಾರದಿಂದ ನಾವು ಈ ಒಂದು ಕಟ್ಟಡವನ್ನ ನಿರ್ಮಿಸಲಿಕ್ಕೆ, ಪೂರ್ಣಗೊಳಿಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583 714, 890417
3914. Email chetanabeautystudio@gmail.com. Web www.cblaunch.com.